ಸ್ಟಾರ್ಟ್. ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಏನಿವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ವಾರ್ಡ್ನಲ್ಲಿ ನಾವು ಮನೆ ಮನೆಗೂ ಭೇಟಿ ನೀಡಿ ಮತಯಾಚನೆಯನ್ನು ಮಾಡಿದ್ವಿ. ಸಂತೋಷವಾದ ವಿಷಯ ಏನಂದರೆ ಪ್ರತಿಯೊಂದು ಮನೆಯಿಂದನೂ ಎಲ್ಲರೂ ಬಂದು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಸೊ ಇದೇ ಪ್ರೀತಿ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವ್ರ ಮೇಲೆ ಇರಲಿ. ಮತ್ತು ಎಲ್ಲರಲ್ಲೂ ವಿನಂತಿಸ್ತೀನಿ, ಬೇಗೂರು ಗ್ರಾಮಸ್ಥರಲ್ಲಿ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವ್ರಿಗೆ ನೀವು ಮತವನ್ನು ನೀಡಿ ಮತ್ತು ಅವ್ರನ್ನ ಜಯಶೀಲರಾಗಿ ಮಾಡಿ ಅಭಿವೃದ್ಧಿಗೋಸ್ಕರ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಕಟ್ಟಿದ್ದ ಬಿಟ್ಟು JDS ಮತ್ತು ಕಾಂಗ್ರೆಸ್ 2ನೇ ಮತ್ತು 3ನೇ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿ ಹೋರಾಡ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ನಾವು ಗೆಲ್ತೀವೋ ಸೋಲ್ತೀವೋ ಅದೆಲ್ಲ ಸೆಕೆಂಡ್ರಿ. ಜನರು ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವ್ರ ಪರವಾಗಿದ್ದಾರೆ. ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರು ಜನರ ಅಭಿವೃದ್ಧಿಗೋಸ್ಕರ ಇದ್ದಾರೆ. ಈ ಸರಿ ಏನ್ ನಾವು ಸ್ವಾಭಿಮಾನದ ಈ ಚುನಾವಣೆಯನ್ನು ಮಾಡ್ತಾ ಇದೀವಿ, ಜನರ ಒಂದು ಪ್ರೀತಿಯ ಚುನಾವಣೆ ಇದು. ಸೊ ಜನರ ಪ್ರೀತಿಗೋಸ್ಕರ ನಾವು ಈ ಚುನಾವಣೆ ಮಾಡ್ತಾ ಇದೀವಿ. ಸೊ ಯಾವುದೇ ಅವ್ರು ಯಾರು ಏನಾದರೂ ಹೇಳಿ ಅದಕ್ಕೆ ನಮ್ದು ಯಾವುದೇ ಏನು ಸ್ಟೇಟ್ಮೆಂಟ್ ಇಲ್ಲ ಮೇಡಮ್. ಆಮೇಲೆ ಬೇಗೂರು ಒಂಥರ ಕಾಂಗ್ರೆಸ್ನ ಭದ್ರಕೋಟೆ ಇದ್ದಂಗೆ. ಸೊ ಇವತ್ತು ನಡೆದಿದ್ದು ಏನು ರ್ಯಾಲಿ ಆಗಿರ್ಬೋದು, ಮನೆ ಮನೆ ಸಂದರ್ಶನ ಆಗಿರ್ಬೋದು, JDSನ ಶಕ್ತಿ ಪ್ರದರ್ಶನ ಹಾಗಾದ್ರೆ 100% ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಹೆಣ್ಮಕ್ಳು, ಎಷ್ಟು ಯೂತ್ಸು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ, ಆಮೇಲೆ ಹಿರಿಯರು ನಮ್ಮ ಅಭಯಣ್ಣ ಅವರಿದ್ದಾರೆ, ಅವರೇ ಒಂಥರ JDS ಶಕ್ತಿ ಇದ್ದಂಗೆ ಬೇಗೂರ್ಗೆ. ಅವ್ರು ನಮ್ಮ ಜೊತೆಗಿರೋದಕ್ಕೆ 100% JDSಗೆ ಏನ್ ಜನ ಎಷ್ಟು ಪರವಾಗಿದ್ದಾರೆ ಅಂತ ನೀವೇ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸರಿ ಹೇಳಿ. ಏನಿವತ್ತು ಬೆಂಗಳೂರು ವಿಧಾನಸಭಾ ಶಕ್ತಿನೇ ಇರಲಿಲ್ಲ, ಏನು ಕಳೆದ ಬಾರಿ ನಮಗೆ ಶಕ್ತಿನೇ ಇರಲಿಲ್ಲ. ಈ ಬಾರಿ ರಾಜಗೋಪಾಲ್ ರೆಡ್ಡಿ ಅವರು ಜನತಾ ದಳ ಬಂದಿರೋದಕ್ಕೆ ಶಕ್ತಿ ತುಂಬಿದಾಗಿದೆ. ಅವರ ಒಂದು ಶಕ್ತಿ ನಮಗೆ ಉತ್ತೇಜನ ಆಗಿದೆ. ಈ ಸರಿ ನಾವು ತುಂಬ ಚೆನ್ನಾಗಿ ಕ್ಯಾನ್ವಾಸ್ ಮಾಡಿ ರಾಜಗೋಪಾಲ್ ರೆಡ್ಡಿ ಅವ್ರನ್ನ JDSನ ಗೆಲ್ಲಿಸ್ತೀವಿ. ನಾವು ಶತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಗೆ ಯಾರು ಆಪೋಸಿಟ್ ಇಲ್ಲ.
5ನೇ ನಂಬರ್ಗೆ JDSಗೆ ವೋಟ್ ಹಾಕ್ಬೇಕಾಗ ಹೇಳ್ರಿ ಎಲ್ಲರಿಗೂ. ನಂಬರ್ 5 JDS ಎಲ್ಲ 5ನೇ ನಂಬರ್ JDS ನೆನಪ ಇರಲಿ. ತುಂಬಾ ಚೆನ್ನಾಗಿ ಕ್ಯಾನ್ವಾಸ್ ಮಾಡಿ ರಾಜಗೋಪಾಲ್ ರೆಡ್ಡಿ ಅವ್ರನ್ನ JDS ಗೆಲ್ಲಿಸ್ತೀವಿ. ನಾವು ಶತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಗೆ ಯಾರು ಆಪೋಸಿಟ್ ಇಲ್ಲ, ನಾವೇ ಆಪೋಸಿಟ್ ಅಂತ ತಿಳ್ಕೊಂಡು ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ನಾವು ಗೆಲ್ತೀವಿ. ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಅಂತಿಲ್ಲ, ನಾವು ಗೆಲ್ತೀವಿ. ಸರ್ ಹೇಳಿ. ಇಂದಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ವಾರ್ಡ್ನಲ್ಲಿ ಏನಿದು ಜನಸಾಗರ ಅಂತ ನೋಡ್ತಾ ಇದ್ದೀವಿ, ಇದು JDSನ ಭದ್ರಕೋಟೆ ಅಂತ. ಇದಕ್ಕೆ ಶಕ್ತಿ ತುಂಬಲು ಬೇಗೂರಿನ ಜನನಾಯಕರು, ಯುವ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಅಣ್ಣನಾದ ಅಭಯಣ್ಣನವರ ಶಕ್ತಿ ಆನೆ ಬಲವಾಗಿದೆ. ಹಾಗೂ ನಮ್ಮ JDSನ ರಾಜಗೋಪಾಲ್ ರೆಡ್ಡಿ ಅವರ ಮಗಳಾದ ನಮ್ಮ ದೀಪಿಕಾ ರೆಡ್ಡಿ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ನಾವು ಈ ದಿನ ಬೇಗೂರು ಹೈಸ್ಕೂಲ್ನಿಂದ ಹಿಡಿದು ಎಲ್ಲಾ ನಮ್ಮ JDSನ ಕಾರ್ಯಕರ್ತರು ಒಂದು ಸೇನಾನಿಗಳಂತೆ ಮನೆ ಮನೆ ನುಗ್ಗಿ ಯಾಕೆ ನಾವು JDSಗೆ ವೋಟ್ ಹಾಕಬೇಕು, ಯಾಕೆ ನಾವು ರಾಜಗೋಪಾಲ್ ರೆಡ್ಡಿ ಅವರಿಗೆ ವೋಟ್ ಹಾಕಬೇಕು, ಈ ಸಲ ನಮ್ಮ ಎಲೆಕ್ಷನ್ ಏನಿದೆ ಅದು ಸ್ವಾಭಿಮಾನದ ಎಲೆಕ್ಷನ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಸ್ವಾಭಿಮಾನದ ಶಕ್ತಿ ಅಂತ ಏನಂತ ನಾವು ತೋರಿಸ್ತೀವಿ. ಈ ಒಂದು 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಗೋಪಾಲ್ ರೆಡ್ಡಿ ಅವರನ್ನು ನಾವು ಗೆಲ್ಲಿಸಿಕೊಂಡು ಬರ್ತೀವಿ. ಇದು ಇಲ್ಲಿಂದ ನಡೆಯೋ ಯುದ್ಧ ಅಂತ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಮಾಧ್ಯಮ ಮಿತ್ರಗಳ ಗಮನಕ್ಕೆ ತರ್ತೀವಿ. ಇದು ಜನಸಾಗರ ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿ ಆಗುತ್ತೆ. ಹಾಗೂ ಅತ್ಯಂತ ಹೆಚ್ಚಿನ ಲೀಡಲ್ಲಿ ನಾವು ರಾಜಗೋಪಾಲ್ ರೆಡ್ಡಿ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲ ಕೇಳ್ಕೊತೀರಿ. ಧನ್ಯವಾದಗಳು. ಸರ್, ಇದೇ 30ನೇ ತಾರೀಕು ದೇವೇಗೌಡರು ಬರ್ತಾ ಇದ್ದಾರೆ. ಎಷ್ಟು ಜನ ಸೇರೋ ಇದೇ 30ನೇ ತಾರೀಕು ಬನ್ನೇರುಘಟ್ಟ ಚಂಪಕಧಾಮ ದೇವಸ್ಥಾನದ ಬಳಿ ನಮ್ಮ ಎಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾದ ಮಣ್ಣಿನ ಮಗನಾದ ನಮ್ಮ ದೇವೇಗೌಡರ ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ JDS ಪಕ್ಷಕ್ಕೆ ಒಂದು ಶಕ್ತಿ ತುಂಬ್ತಾ ಇದ್ದಾರೆ. ನಾವೆಲ್ಲರೂ ಒಂದು 5-6 ಲಕ್ಷ ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇವೆ. ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದ ನಮ್ಮೆಲ್ಲರ ಜೊತೆ ಇದೆ. ಮುಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅಂತ ಹೇಳಿ ಅಲ್ಲಿಂದಾನೇ ನಾವು ಪ್ರಮಾಣ ಮಾಡಿ ಅಲ್ಲಿಂದಾನೇ ಈ ಯುದ್ಧನ ಮುಳುಗಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅಬ್ಬಯ್ಯನವರಿಂದ ಎಲ್ಲ ಅಬ್ಬಯ್ಯನವರಿಂದ ನಮಗೆ ಬೆಂಬಲ ಸಿಗ್ತಾ ಇದೆ. ಈ ಬೇಗೂರಿನ ವಾರ್ಡ್ ಬೆಂಗಳೂರು ದಕ್ಷಿಣ ಯಾವುದೇ ಅತ್ಯಗತ್ಯ ಆಗ್ಲಿ JDS ರಾಜಗೋಪಾಲ್ ರೆಡ್ಡಿ ಅವ್ರಿಗೆ ವೋಟ್ ಇದು ಅತ್ಯಗತ್ಯ ಆಗ್ಲಿ ಇದು ಗೆಲ್ಲಿಸ್ತೀವಿ ಅಂತ ನಾವು ಅಬ್ಬಯ್ಯನವರ ಕಡೆಯಿಂದ ನಾವು ಹೇಳ್ತಾ ಇದ್ದೇವೆ.